ಏಯ್ ಈಗ ಎಂತ ಗಗನವು ಎಲ್ಲೋ ಪವಿತ್ರ ಎಲ್ಲೋ ಆತಿ ಇದಕ್ಕೆ ಬೆಂಕಿ ಕೊಟ್ಟು ಇದು ಫುಲ್ ರೌಂಡ್ ಆಗ್ತದೆ. ಇವನ ಕಾಲಡಿಯಲ್ಲಿ ಇಟ್ರೆ ಇವನ್ಸ ರೌಂಡ್ ಆಗ್ತಾನೆ ನೋಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಸೊ ನಾವಿವಾಗ ಒಂದು ಪಟಾಕಿ ಸೆಂಟರ್ಗೆ ಹೋಗ್ತಾ ಇದ್ದೇವೆ. ಈಗ ಸದ್ಯಕ್ಕೆ ಸಚಿನ್ನ ಮನೆಗೆ ಹೋಗಿ ಸೊ ಅಲ್ಲಿಂದ ಕ್ವಾಲಿಟಿ ಪಟಾಕಿ ಸ್ಟಾಲ್ಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಡಿಸ್ಕೌಂಟ್ ಅಲ್ಲಿ ಪಟಾಕಿ ಎಲ್ಲ ಸಿಗ್ತಾ ಉಂಟಂತೆ. ಸಚಿನ್ನ ಮನೆಗೆ ಒಂದು ನೆಂಟರು ಬಂದಿದ್ದಾರೆ. ಸೊ ಅಲ್ಲಿ ಒಂದು ಸಣ್ಣ ಹುಡುಗಿ ಇದ್ದಾಳೆ, ಅವಳಿಗೆ ಪಟಾಕಿ ಬೇಕಂತೆ. ಸೊ ಹಾಗಾಗಿ ಹೋಗ್ತಾ ಇದ್ದೇವೆ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಎಂತ ಬಾಯಿ ಮಾರ್ರೆ, ಎಪ್ಪೋ ಸಮೇತ ಹಾಗೆ ಮಾಡ್ಲಿಕ್ಕಿಲ್ಲ. ಇವರು ನಮ್ಮ ವ್ಲಾಗಿಗೆ ಹೊಸೊಬ್ರಲ್ಲ, ಇದಕ್ಕಿಂತ ಮುಂಚೆ ಬಂದಿದ್ರು. ವಿನಯ್ ಅಣ್ಣ, ಆರ್ಮಿ ಅವರು. ಇದು ಇವರ ಮರ್ಮಲ್ ಸೊಸೆ ಅಕ್ಕ ಅವ್ರದ್ದು. ಅವ್ರು ನೋಡಿ ಬಾಕಿ. ಹೌದಾ, ನೀವ್ ಬರ್ತೀಯಾ? ಹಾ, ನಂಗೆ ಕನ್ನಡಕ್ಕೆ ಒಂದು ಜನ ಆಯ್ತು ನೋಡಿ. ಕುಂದಾಪುರ ಅಲ್ಲ? ಕುಂದಾಪುರ ಕನ್ನಡದಲ್ಲಿ ಮಾತಾಡು. ಒಂದ್ ಸ್ವಲ್ಪ ಒಂದೆರಡು ಮಾತು. ಏಯ್, ಎರಡು ಮಾತು. ಹೇಗಿದ್ದೀರಾ ಎಂತ ಹೇಳುದು? ಕುಂದಾಪುರದಲ್ಲಿ ಮಾತಾಡು, ಕುಂದಾಪುರ ಕನ್ನಡದಲ್ಲಿ. ಹಾಗೆ ಹೇಳುದಾ? ಅದೆಂತ, ನಾ ಬಂದೆ ಅಂತ ಹೇಳುದಕ್ಕೆ ಬತ್ತೆ. ಹೋಗ್ತೆ. ಹಾ, ಸ್ವಲ್ಪ ಗೊತ್ತುಂಟು ನನಗೆ. ಇವ ನೋಡಿ ಬಿದ್ದುಕೊಂಡದ್ದು ಅಲ್ಲ. ಎಂತ ಇನ್ನೊಂದ್ಸಲ ಹೇಳು. ಕೆಲಸ ಅದೇ ಅವನಿಗೆ. ಬೋಡ ಮಾರೆ. ಇನ್ನೊಬ್ಬನನ್ನು ತೋರಿಸ್ತೇನೆ ಈಗ ಸದ್ಯಕ್ಕೆ. ಅವನಿಗೆ ಎರಡು ಬೈ ನೋಡ. ಬೈದಿಲ್ವಾ? ಈಗ ತೋರಿಸ್ಬೋದು ಇವನನ್ನು. ಏಯ್, ನನ್ನದಿರ ಸ್ವಲ್ಪ ಒಂದು ಸಾಂಗ್ ಹೇಳೊಂದು ಸಚಿನ್, ಒಂದು ಸಾಂಗ್. ಬೇಡ, ಟಿವಿದು ತೋರಿಸ್ಬಾರ್ದು. ಸಾಂಗ್ ಹೇಳೊಂದು. ಯಾವ್ದು ಸಾಗ್ಬೋದು? ಎಕ್ಕ ಸಾಕ. ಹಾ, ಹೇಳು. ಈಗ ಎಂತ ಗಗನವು ಎಲ್ಲೋ ಬಾತ್ರೂಮ್ ಅಲ್ಲಿ ನೋಡ್ಬೇಕು ಎಂತ ಬರ್ತಿದ್ದಾರೆ. ಅದನ್ನೊಮ್ಮೆ ನೋಡುವ, ಬಾ ಹೋಗುವ. ಬನ್ನಿ ಫ್ರೆಂಡ್ಸ್, ಬನ್ನಿ, ಹೋಗಿ. ಹಾ, ಹುಚ್ಚು ಕಟ್ಟಿದ್ದಾರೆ ನೋಡುವ. ಹ್ಯಾಪಿ ದೀಪಾವಳಿ ಅಂತ ನೀನ್ ಬರ್ದದಾ? ಇದು ನಾನೇ ಬರ್ದದ್ದು. ಸಂಜೆ ಚಿಕನ್ ಇದೆಲ್ಲ ಅದು ಅಂತ ಎಣಿಸ್ಕೊಂಡ್ರು, ಇದು ಅಂತೇಳಿ ಅದಕ್ಕೋಸ್ಕರ ಹೇಗೆ ವಾ ಅವಳ ಇದ್ರಲ್ಲಿ ಹೇಳುವ. ಸಚಿನ್ ವಿದ್ಯಾಲಕ್ಷ್ಮಿ ಮಗಳು. ವಿದ್ಯಾಲಕ್ಷ್ಮಿ ಮಗಳ. ಇದು ಹಾಗಾದ್ರೆ ವಿದ್ಯಾಲಕ್ಷ್ಮಿ ಅವರ ಮಗಳು. ವಿದ್ಯಾಲಕ್ಷ್ಮಿ ಮಗಳು. ಓ, ಚಂದ್ರಾವತಿಯ ಮಗನ ಒಬ್ಬ ಬೋಡ ಸೀರಾ. ನೋಡಿ, ನಾನು ಇವರ ಹತ್ರ ಹೇಳುದು ನನ್ನ ಬದುಕ ತಿಳುವ ಪ್ರೋಗ್ರಾಮಿಗೆ ಬನ್ನಿ ಅಂತ. ಇವರು ನಿಂಗೆ ಸಚಿನ್ ಚಿಕ್ಕ ಆಗ್ಬೇಕಲ್ಲ, ಅವನ್ ಪಾಪನ ಜೋರ? ಪಾಪವಾ? ಸಚಿನ್ ಪಾಪವಾ? ಸತ್ಯ ಸುಳ್ಳು ಹೇಳ್ಬಾರ್ದು. ಸತ್ಯವಾ? ಮತ್ತೆ ವಿನಯ್ ಮಾವ
ಪಾಪ ಜೋರ, ಪಾಪ ಕೂಡ ಜೋರು. ಹಾ ಜೋರಲ್ಲಿ ಪಾಪ ಇರುದು, ಹಾ, ಪಾಪದಲ್ಲಿ ತುಂಬಾ ಪಾಪ. ಪಾಪದಲ್ಲಿ ತುಂಬಾ ಪಾಪ, ಜೋರಲ್ಲಿ ಪಾಪ. ಜೋರಲ್ಲಿ ಸ್ವಲ್ಪ ಜೋರು, ಜೋರಂದ್ರೆ ಜೋರಲ್ಲಿ ಜೋರಲ್ಲಿ ಸ್ವಲ್ಪ ಜೋರು, ಪಾಪದಲ್ಲಿ ತುಂಬಾ ಪಾಪ. ಎಂಚಿನಯ ಆ ಸ್ವಲ್ಪ ಜೋರು ತುಂಬಾ ಪಾಪ. ಓಕೆ. ಅಮ್ಮ ಅಮ್ಮ ಜೋರ. ಓಬೋ. ಓಕೆ, ಹೇಳು. ಅರೆರೆ ಮುತ್ತುಗಿನಿ ಮನಸ್ಸು ಕದ ಮನ್ಮೋಹನಿ, ಆಸೆ ನಿನ್ನ ಮೇಲೆ. ಗೊಲರದ ಹಡ್ಡಿ ಗಣಿ ಕೊಯ್ಲೆಯ ನಿನ್ನ ಗಣಿ, ಕಳೆದ ಸಕಾವ್ಯ ನೀನೇ. ಜರಿ ಜರಿ ಜರಿಯೋ ಒಲವಿನ ಸುರಿಯೋ, ಸಿಲು ಸಿಲುಕಿ ಸೋತೋದೆನ ಬಲವೇ ನಿನ್ನ ಚೆಲುವಾಟವೇ, ನನಗೆ ನಿನ್ನ ಬಲವಾಟವೇ. ಅಷ್ಟೇಯಾ? ಮತ್ತಿನ್ನೊಂದು ಪಾಠದ್ದು ಅವು ನಮ್ಮ ಇಲ್ಲಿ ಒಬ್ಬ ಕಪ್ಪೆ ಕರಕರ ತುಪ್ಪ ಚಲಿ ಚಲಿ ಮಾವಿನ ಕೊಟ್ಟೆ ಮರದಲ್ಲಿ ಹದ್ದಿನ ಕೈಯಲ್ಲಿ ಸುದ್ದಿಯ ಕಳುಹಿಸಿ, ಕಾಗೆಯ ಕೈಯಲ್ಲಿ ಕಂಕಣ ಕಟ್ಟಿಸಿ. ಗೊತ್ತಿಲ್ಲ ನಿಮಗೆ ಸಾಂಗ್? ಅದೇ ಇಲ್ಲ. ನಿಮ್ಗೆಲ್ಲ ಇಲ್ಲ ಈಗ. ಹೇಳು. ಸುರಿದ ಮನೆಗೆ ಬೀಸಣಿಗೆ ಯಾತ ಕಾಕುಸು ಕನ್ನಯ್ಯ ಬಳಂಗೊಳಗ, ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ, ಜಲ್ಲ ಜಲ್ಲನೆ ಉದುರಮ್ಮ, ಜಲ್ಲ ಜಲ್ಲನೆ ಉದುರಮ್ಮ, ನಿನಗೆ ಬೆಲ್ಲದಾರತಿಯ ಬೆಳಗುವೇನು. ಅಂದುಲ್ಲ ಅಡಿಗಳ್ಳು ಚಂದುಲ್ಲ ಮೇಗಲ್ಲು, ಚಂದ್ರಮತಿ ಎಂಬ ಹಿಡಿಗೂಟ, ಚಂದ್ರಮತಿ ಎಂಬ ಹಿಡಿಗೂಟ ಹಿಡ್ಕೊಂಡು ತಂದೆ ತಾಯಿಗಳ ನೆನೆದೇನ ರಾಗಿ. ಅನ್ವಿತಾ ಆಚಾರ್ಯ ಅಂತ ಹೇಳೋ ಹೆಸರು. ಹೇಗಿತ್ತು ಸಾಂಗ್ ಅಂತ ಕಮೆಂಟ್ ಮಾಡಿ ಆಯ್ತಾ? ಹೇಳು, ಕಮೆಂಟ್ ಮಾಡಿ ಅಂತ. ಕಮೆಂಟ್ ಮಾಡಿ ಆಯ್ತಾ? ನನ್ನ ಸಾಂಗ್ ಹೇಗಿತ್ತು? ಹೇಗಿತ್ತು ಕಮೆಂಟ್ ಮಾಡಿ ಆಯ್ತಾ? ಯಾವ ಸಾಂಗ್ ಚೆನ್ನಾಗಿತ್ತು ಅಂತ ಸಹ ಕಮೆಂಟ್ ಮಾಡಿ ಆಯ್ತಾ? ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳು. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಓಕೆ. ಎಸ್, ನಾವು ಪಟಾಕಿ ಶಾಪಿಗೆ ಹೋಗ್ತಿದ್ದೇವೆ. ಅಪ್ಪು ನಡೆಗೆ ಬರಬೇಕಲ್ಲ. ಹಾ, ಸಂಜಿದ್ದಾನೆ, ವಿನಯನ್ ಇದ್ದಾರೆ, ಮತ್ತೆ ಅವಳಿದ್ದಾಳೆ. ಹಾಯ್. ಬಾಯ್ ಬಾಯ್. ಕುಂದಾಪುರ ಹುಡುಗಿದ್ದಾಳೆ. ಪಟಾಕಿ ಎಸ್, ನಾವು ಪಟಾಕಿ ಪರ್ಚೇಸ್ ಮಾಡಲಿಕ್ಕೆ ಹೋಗಿರುವಂಥದ್ದು ಮಾಣಿ ಜಂಕ್ಷನ್ನ ಗಾಂಧಿ ಮೈದಾನದಲ್ಲಿರುವಂತಹ ಕ್ವಾಲಿಟಿ ಪಟಾಕಿ ಸ್ಟಾಲ್ಗೆ. ಸೊ ಅಲ್ಲಿ ಅತಿ ಕಡಿಮೆ ದರಕ್ಕೆ, ಅದೇ ರೀತಿ ತುಂಬ ಡಿಸ್ಕೌಂಟಲ್ಲೇ ಸಿಗ್ತಾ ಇದೆ. ಹಾಗಾಗಿ ನಾವು ಅಲ್ಲಿಗೆ ಹೋದ್ವಿ. ಇವತ್ತು ಈ ಹುಡುಗಿ ಬೇರೆ ಪಟಾಕಿ ಬೇಕು ಅಂತ ಕೇಳಿದ್ದು ಸಚಿನ್ ಹತ್ರ. ಸೊ ಅವನು ಕೊಡಿಸ್ತಿದ್ದಾನೆ ನೋಡಿ. ನನಗೆ ಅಲ್ಲಿದು ವೀಡಿಯೋಸ್ ಹಾಕಬೇಕಿತ್ತು, ಬಟ್ ಅಲ್ಲಿ ಸಾಂಗ್ ಎಲ್ಲ ಇಟ್ಟಿದ್ರು. ಸೊ ಕಾಪಿರೈಟ್ ಬರಬಾರ್ದು ಅನ್ನೋ ಕಾರಣಕ್ಕೆ ನಾನು ಅದನ್ನು ಮ್ಯೂಟ್ ಮಾಡಿ ಈಗ ವಾಯ್ಸ್ ಕೊಡ್ತಾ ಇದ್ದೇನೆ. ಇಲ್ಲಿ ನೋಡ್ಬೋದು, ಕ್ವಾಲಿಟಿ ಪಟಾಕಿ ಸ್ಟಾಲ್. ಇದು ಕರೆಕ್ಟಾಗಿ ಹೇಳಬೇಕು ಅಂತ ಹೇಳಿದರೆ ಬ್ಯಾಂಕ್ ಆಫ್ ಬರೋಡಾ, ಮಾಣಿಯಲ್ಲಿರೋದು ಒಂದೇ ಬ್ಯಾಂಕ್ ಆಫ್ ಬರೋಡಾ. ಸೊ ಅದರ ಹಿಂದ್ಗಡೆ ಒಂದು ಗ್ರೌಂಡ್ ಇದೆ, ಗಾಂಧಿ ಮೈದಾನ, ಮೊದಲಿನ ಬಾಲ ವಿಕಾಸ ಸ್ಕೂಲ್ ಕೆಳಗೆ ಇದು. ಸೊ ಇಲ್ಲೇ ಇರುವಂಥದ್ದು. ಸೊ ನಾವು ಟ್ರಯಲ್ ಕೂಡ ನೋಡಿದ್ವಿ. ನೋಡಿ, ಸಚಿನ್ ಪಟಾಕಿ ಹೊಡಿತಿದ್ದಾನೆ ನೋಡಿ. ಇಲ್ಲಿ ನೋಡಿ, ಸಚಿನ್ ಅವರನ್ನ ಮಂಗ ಮಾಡ್ತಿದ್ದಾನೆ. 1,000 ರೂಪಾಯಿ ಹಳೆ ನೋಟು ಕೊಡ್ತಾ ಇದ್ದಾನೆ. 1,000 ರೂಪಾಯಿ ನೋಟು ನೋಡಿ, ಇದು ಹಳೆ ನೋಟನ್ನು ಕೊಟ್ಟು ತಗೊಳ್ಳಿ ಅಂತ ಹೇಳ್ತಿದ್ದಾನೆ, ಸುಮ್ಮನೆ ತಮಾಷೆಗೆ ಅಷ್ಟೇ. ಸೊ ನಾವು ಪರ್ಚೇಸ್ ಮಾಡಿದ್ವಿ, ಅಂದರೆ ಸಚಿನ್ ಪರ್ಚೇಸ್ ಮಾಡಿರೋದು. ಟೋಟಲ್ ಏನು 250 350 ಏನಾಗಿದೆ. ಸೊ ಪರ್ಚೇಸ್ ಮಾಡಿದ ಕೆಲವು ಸುರುಸುರು ಕಡ್ಡಿ ಮತ್ತು ಕೆಲವೊಂದಿಷ್ಟು ಹೊಸ ಪಟಾಕಿಗಳನ್ನೆಲ್ಲ ಪರ್ಚೇಸ್ ಮಾಡಿದ. ಇಲ್ಲಿ ನೋಡಿ, ತುಂಬ ಪಟಾಕಿಗಳಿದೆ. ಆಲ್ಮೋಸ್ಟ್ ನಿಮಗೆ ಬಾಕ್ಸ್, ಅದರಲ್ಲಿ ಕಾಂಬೋ, ಅದರಲ್ಲೆಲ್ಲ ನಿಮಗೆ ತುಂಬ ಡಿಸ್ಕೌಂಟ್ ಇದೆ. ಈ 300 ರೂಪಾಯಿ MRP ಇದೆಲ್ಲ 100 ರೂಪಾಯಿಗೆ ಸಿಗ್ತಾ ಉಂಟು. ಸೊ ಅದಕ್ಕೆ ಖುಷಿ ಆಯಿತು. ನೆಕ್ಸ್ಟ್ ನಾವು ಜ್ಯೂಸ್ ಕುಡಿಲಿಕ್ಕೆ ಹೋದ್ವಿ, ಅನಂತರ ಮನೆಗೆ ಹೋದ್ವಿ. ಸಚಿನ್ ಪಟಾಕಿ ತಂದಿದ್ದಾನೆ. ಎಂತೆಲ್ಲ ಪಟಾಕಿ ಉಂಟಾ? ನಾವೆಲ್ಲ ಹೋಗಿ ಇದೆಂತ ಸೂಸು ಕಡ್ಡಿ. ಸುಸು ಗಡ್ಡಿ. ಅದ್ರಲ್ಲಿ ಎಂತ ಆಗ್ತದೆ ಸುರುಸುರು ಗಡ್ಡಿಯಲ್ಲಿ? ಆರತಿ. ಹೇಳ ಸಚಿನ್, ಎಂತೆಲ್ಲ ಉಂಟು ಹೇಳು. ಚಾಗಿ ಮಿಕ್ಸರಾ? ಸಂಜೆಗೆ. ಮತ್ತೆ ಇದು ಇದು ಸೂತಟ್ಟಿಗೆ. ಸೋಪು. ಇದು ಸೋಪು. ಇದು ನಿಜದ ಪಾಪ ಅಂದ್ರೆ ಪಟಾಕಿ.
ಇದು ಇದೆಂತ ಅದಾ ಗೈಸ್ ಇದೆಂತ ಗೊತ್ತುಂಟಾ, ಇದಕ್ಕೆ ಬೆಂಕಿ ಕೊಟ್ರೆ ಈ ಸಚಿನ ಕಾಲೆಡಲಿಟ್ರೆ ಇದು ಫುಲ್ ಸುತ್ತದಲ್ವಾ, ಹಾಗೇನೆ ಸಚಿನ್ ಕೂಡ ಸುತ್ತಾನೆ, ತಿರುಗುತ್ತಾನಲ್ಲ ಇಂಚಿರಾಮ್ನೇಕ್. ತಿರುಗುತ್ತಾನೆ ಅವನು ಕೂಡ. ಇದು ಈ ತರ ಇಟ್ಟು ಇದಕ್ಕೆ ಬೆಂಕಿ ಕೊಟ್ಟು ಇದು ಫುಲ್ ರೌಂಡ್ ಆಗ್ತದೆ. ಇವನ ಕಾಲಡಿಲಿಟ್ರೆ ಇವನು ಸಹ ರೌಂಡ್ ಆಗ್ತಾನೆ ನೋಡಿ. ಇದ್ರಲ್ಲಿ ಉಂಟಲ್ಲ ಬೆಂಕಿ ಹಚ್ಚಲಿಕ್ಕೆ ಇದಕ್ಕೆ ಬೆಂಕಿ ಹಚ್ಚಲಿಕ್ಕಿಲ್ವಾ? ಓ ಬರೀ ಹೀಗೆ ನೆಟ್ಟು ಖಾಲಿ ಕಟ್ಟೆ ಬೆಂಕಿ ಹಚ್ಚಲಿಕ್ಕಿಲ್ಲ. ಎಸ್, ಇದೆಲ್ಲ ಸಿಗುದೆಲ್ಲಿ? ನಮ್ಮ ಮಾಣಿಯ ಕ್ವಾಲಿಟಿ ಪಟಾಕಿ ಸ್ಟಾಲ್ ಸಿಗ್ತದೆ. ಕ್ವಾಲಿಟಿ ಪಟಾಕಿ ಸ್ಟಾಲ್ ಅಲ್ಲಿ ಇದೆಲ್ಲ ಸಿಗ್ತದೆ. ಮತ್ತೆ ಡಿಸ್ಕೌಂಟ್ ಆಗಿದಲ್ಲ ತುಂಬಾ. ಇದು ನೋಡಿ MRP ನೋಡಿ. ಗಣೇಶನ್ ಕೊಟ್ಟಿದ್ದು ಪಟಾಕಿ ಇತ್ತು, ಅದಕ್ಕೆ ಎಷ್ಟು? 250 ಎಲ್ಲ ಸೇರಿ. ಅಲ್ಲ ಇದುಂಟಲ್ವಾ MRP ಎಷ್ಟುಂಟಾ? MRP 300 ಉಂಟು. MRP 300 ಉಂಟು ನೋಡಿ, 280 ಉಂಟು. ಆದ್ರೆ ಸಿಕ್ಕಿದ್ದು 100 ರೂಪಾಯಿಗೆಲ್ಲ ಸಿಕ್ಕಿದ್ದು 100 ರೂಪಾಯಿ. ಒಂದು ಪ್ಯಾಕೆಟಿಗೆ 100 ರೂಪಾಯಿ. ಅದ್ರಲ್ಲಿ ಎಷ್ಟು ಉಂಟು ಪೀಸ್? ಸುರುಸುರು ಕಡ್ಡಿ. ಈಗ ಇದು ಬೇಡವಾ? ಮತ್ತೆ ಅಲ್ಲಿ ಎಂತ ತಗೊಂಡ್ರು ಕೂಡ ಅಲ್ಲೇ ಒಮ್ಮೆ ಟೆಸ್ಟ್ ಮಾಡಬಹುದು. ಟೆಸ್ಟ್ ಮಾಡಬಹುದು. ಟ್ರಯಲ್ ನೋಡಬಹುದು. ಟ್ರಯಲ್ ನೋಡಿ, ಆ ಟ್ರಯಲ್ ನೋಡಿ ಅದನ್ನ ತರಬೇಕು. ಒಳ್ಳೆದುಂಟು ಅಂತ ಅರ್ಥ. ಒಳ್ಳೇದುಂಟು. ನೀವೆಂತ ತಗೊಂಡ್ರಿ? ನಾನ್ ತಗೊಳ್ಳಿಲ್ಲ, ಒಂದು ಜ್ಯೂಸ್ ಕುಡ್ದು ಬಂದದ್ದು. ಇವ ನಮ್ಗೆ ಜ್ಯೂಸ್ ಕೂಡ ತೆಗೆದು ಕೊಟ್ಟ. ಸಮೋಸ ಎಸ್, ಈಗ ಇಷ್ಟು ಪಟಾಕಿ ಉಂಟು. ಐನು ಪುಡಪ್ಪನಲೆಪ್ಪ. ಎಸ್, ನಾವು ಫೈನಲಿ ಮನೆಗೆ ಬಂದ್ವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ನಿಮ್ಗೆ ಏನಾದರೂ ಪಟಾಕಿ ಬೇಕಿದ್ರೆ ಮಾಣಿಯ ಕ್ವಾಲಿಟಿ ಪಟಾಕಿ ಸ್ಟಾಲ್ಗೆ ಬಂದು ಪಟಾಕಿ ತಗೊಳ್ಳಿ. ಡಿಸ್ಕೌಂಟಲ್ಲಿ ಸಿಗ್ತಾ ಉಂಟು ತುಂಬ. ಸೊ ನನಗೆ ಇವತ್ತು ಸಂಜೆ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಉಂಟು. ನೋಡ, ಬಾಯ್.